ಅಂತ್ಯ ಸಂಸ್ಕಾರ ಸಹಾಯಧನಕ್ಕೆ 4 ಲಕ್ಷಗಳು, ಮನೆ ದುರಸ್ತಿ ಸಹಾಯಧನ 2 ಲಕ್ಷಗಳು, ಕಪಿಲಾ ನದಿ ಸ್ವಚ್ಛತೆ 5 ಲಕ್ಷಗಳು. ಸರಗೂರು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಪಟ್ಟಣ ಪಂಚಾಯಿತಿಯ 2022-23ನೇ ಸಾಲಿನ ಬಜೆಟ್ 1,145.26 ಲಕ್ಷಗಳು ಮಂಡನೆಯಲ್ಲಿ ಉಳಿತಾಯ 7.77 ಲಕ್ಷಗಳು ಅವ್ಯಯ ಮಂಡನೆಯನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಮಾಡಿದ್ದರು. ಸರಗೂರು ಪಟ್ಟಣವನ್ನು ಅಭಿವೃದ್ಧಿ ಮಾಡಲು 2022-23ರ ಸಾಲಿನ ಉಳಿತಾಯ 7.77 ಲಕ್ಷವನ್ನು ಬಿಡುಗಡೆ ಮಾಡಿದ್ದೀವಿ. ಅನುದಾನವನ್ನು ಸರ್ಕಾರ ನೀಡಿದೆ. ಪಟ್ಟಣವನ್ನು ಅಭಿವೃದ್ಧಿಪಡಿಸಲು ಇನ್ನೂ ಹೆಚ್ಚು ಅನುದಾನ ಬಿಡುಗಡೆ ಮಾಡಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಸರಗೂರು ಅಭಿವೃದ್ಧಿಗೆ ಮಾತುಕತೆ ನಡೆಸಿದ್ದೇವೆ ಎಂದು ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ತಿಳಿಸಿದರು. ನಂತರ ಪಟ್ಟಣ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಮಾತನಾಡಿ, ಸರಗೂರು ಪಟ್ಟಣವನ್ನು ಅಭಿವೃದ್ಧಿ ಹೊಂದಲು ಶಾಸಕರು ಅನಿಲ್ ಚಿಕ್ಕಮಾದು ಕೈಜೋಡಿಸಿದ್ದಾರೆ. ಎಲ್ಲಾ ಸಚಿವರು ಹಾಗೂ ಮಂತ್ರಿಗಳು ಭೇಟಿ ಮಾಡಿ ಪಟ್ಟಣವನ್ನು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಸರಗೂರು ತುಂಬುಸೋಗೆ ಗ್ರಾಮದ ಸರಗೂರಿಗೆ ಬರುವ ಸೇತುವೆ ಬಳಿ ಹಾಗೂ 2 ಕಡೆ ಕಮನ್ ಗೇಟ್ ಅನ್ನು ಅಳವಡಿಸಿದ್ದೇವೆ ಎಂದು ಹೇಳಿದರು. ಮುಖ್ಯಾಧಿಕಾರಿ ಬಿಜಿ ಸತೀಶ್ ಮಾತನಾಡಿ, ಟೈಲರಿಂಗ್ ಯಂತ್ರ ಖರೀದಿಸಿ ವಿತರಿಸಲು ರೂಪಾಯಿ 5 ಲಕ್ಷ, ಪತ್ರಕರ್ತರ ಕಲ್ಯಾಣ ನಿಧಿಗೆ 1 ಲಕ್ಷ, ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವವರಿಗೆ ಶಸ್ತ್ರಚಿಕಿತ್ಸೆ ಹಾಗೂ ಅಂತ್ಯ ಸಂಸ್ಕಾರ ಸಹಾಯಧನ 4 ಲಕ್ಷ ರೂಪಾಯಿ, ಮನೆ ದುರಸ್ತಿ ಸಹಾಯಧನ 2 ಲಕ್ಷ, ಕಪಿಲಾ ನದಿ ಸ್ವಚ್ಛತೆಗೆ 5 ಲಕ್ಷ, ಸ್ವಉದ್ಯೋಗಿಗಳ ತರಬೇತಿಗೆ 5 ಲಕ್ಷ, ಕ್ರೀಡಾಂಗಣ ಅಭಿವೃದ್ಧಿ ಹಾಗೂ ಕ್ರೀಡೆಗೆ ಸಹಾಯಧನ 3 ಲಕ್ಷ, ಶವ ಸಾಗಿಸುವ ವಾಹನ ಖರೀದಿಗೆ 8 ಲಕ್ಷ, ಸಾರ್ವಜನಿಕ ಹಾಗೂ ಸಮುದಾಯ ಶೌಚಾಲಯ ನಿರ್ಮಾಣಕ್ಕೆ 10 ಲಕ್ಷ, ವಾಣಿಜ್ಯ ಮಳಿಗೆಗಳ ನಿರ್ಮಾಣಕ್ಕೆ 15 ಲಕ್ಷ ಯೋಜನೆಗಳನ್ನು ರೂಪಿಸಲಾಗಿದೆ. ಸರ್ಕಾರದಿಂದ ಅನುದಾನ ನೀಡಿದರೆ ಸರಗೂರು ಪಟ್ಟಣವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್, ಉಪಾಧ್ಯಕ್ಷ ವಿನಾಯಕ್ ಪ್ರಸಾದ್, ಮುಖ್ಯಾಧಿಕಾರಿ ಬಿಜಿ ಸತೀಶ್, ಎಸ್ಎಲ್ ರಾಜಣ್ಣ, ಶ್ರೀನಿವಾಸ, ಶಿವಕುಮಾರ್, ಚಲುವ ಕೃಷ್ಣ, ಚೈತ್ರಸ್ವಾಮಿ, ಸಣ್ಣ ತಾಯಂ, ಉಮಾ ರಾಮಚಂದ್ರ, ಹೇಮಾವತಿ ರಮೇಶ್, ದಿವ್ಯ ನವೀನ್ ಕುಮಾರ್, ನಾಮನಿರ್ದೇಶಕರು ಸತೀಶ್ ಹಾಗೂ ಮುಖಂಡರು ಗ್ಯಾಸ್ ಪ್ರಕಾಶ್, ರಮೇಶ್, ಶ್ರೀನಾಥ್ ಹಾಗೂ ಸಿಬ್ಬಂದಿ ವರ್ಗದವರು ಸಭೆಯಲ್ಲಿ ಹಾಜರಿದ್ದರು. ವರದಿ ಚಂದ್ರಹಾದನೂರು. 50 ಲಕ್ಷಗಳು, ಕಾಯಂ ನೌಕರರ ವೇತನ ಅನುದಾನ 70 ಲಕ್ಷಗಳು, ನೀರು ಸರಬರಾಜು ಅಭಿವೃದ್ಧಿ ನಿರ್ವಹಣೆ 25 ಲಕ್ಷಗಳು, ಕಲ್ಯಾಣ ಕಾರ್ಯಕ್ರಮ 20.10 7 ಲಕ್ಷಗಳು, ಕಲ್ಯಾಣ ಕಾರ್ಯಕ್ರಮಗಳಿಗೆ 7.25 3 ಲಕ್ಷಗಳು, ಕಲ್ಯಾಣ ಕಾರ್ಯಕ್ರಮಕ್ಕೆ 5% 2 ಲಕ್ಷಗಳು, ಸಾರಿ 20 ಲಕ್ಷಗಳು, ಒಟ್ಟು 412 ಲಕ್ಷಗಳು. KBR 2006 ಮೊದಲ ಸಾರ್ವಜನಿಕ ಹಾಗೂ ಗೌರವಾನ್ವಿತ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಈಗ ಈ ಸಾರ್ವಜನಿಕರ ಆಹ್ವಾನಗಳು ಹಾಗೂ ನಮ್ಮ ಸದಸ್ಯರುಗಳ ಆಹ್ವಾನಗಳನ್ನು ಪರಿಗಣಿಸಿ ನಾವು ಈ ದಿನ ಈ ಆಯವ್ಯಯನವನ್ನು ಮಂಡಿಸಿದ್ದೇವೆ. ಸುಮಾರು 7,77,000 ಉಳಿತಾಯ ಬಜೆಟನ್ನು ನಾವು ಈ ದಿನ ಅವರು ಮಂಡಿಸಿದ್ದೇವೆ. ಅದರಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಏನು ಮಂಡನೆ ಇದೆಯೋ ಆ ಒಂದು ಕಾರ್ಯ ಚಟುವಟಿಕೆಗಳನ್ನು ನಾವು ಈ ಮುಂದಿನ ವರ್ಷದಲ್ಲಿ ಕೈಗೊಳ್ತೀವಿ. ಆದಷ್ಟು ಅನುದಾನ ನಮಗೆ ಲಭ್ಯ ಆಗುತ್ತೆ. ನಾವೀಗ ಹಂತಗಳ ಅಂದಾಜು ವೆಚ್ಚವನ್ನು ಅನುಸರಿಸಿ ಮಾಡಿದ್ವಿ. ಅಲ್ಲಿ ಹೆಚ್ಚಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಅದಕ್ಕೆ ಅನುಸರಿಸಿಕೊಂಡು ನಾವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತೇವೆ. ಅದನ್ನು ನಾವು ಅಭಿನಂದನೆ ಎಲ್ಲರೂ ಕೂಡ ಅನುಮೋದಿಸಿರಿ. ತಮಗೂ ಕೂಡ ಧನ್ಯವಾದಗಳನ್ನು. ಹಾಗೆ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿ, ಇನ್ನು ಮುಂದಕ್ಕೆ ಒಳ್ಳೆಯ ಕೆಲಸಗಳಾಗಲಿ. ಸರಗೂರು ಅಭಿವೃದ್ಧಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗೌರವಿತ ಎಲ್ಲ ಸದಸ್ಯರುಗಳು, ಸರಗೂರಿನ ಎಲ್ಲ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇನ್ನೂ ಮುಂದಕ್ಕೆ ಒಳ್ಳೆಯ ಕೆಲಸಗಳಾಗಲಿ. ಬರುವುದರಿಂದ ಅವ್ರಿಗೂ ತುಂಬ ಒಳ್ಳೆಯದಾಗಲಿ. ಇದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ಮತ್ತು ಎಲ್ಲರೂ ಒಂದುಗೂಡಿಸಿ ಏನು ಬಜೆಟ್ ಮಂಡನೆ ಮಾಡಿದರೆ ಆ ಬಜೆಟು ಇದೇ ಥರ ಯಶಸ್ವಿಯಾಗಲಿ, ನಿಮ್ಮ ಕಾರ್ಯರೂಪ ಯಶಸ್ವಿಯಾಗಲಿ. ಎಲ್ಲರಿಗೂ